ಕಿಡಿಗೇಡಿಗಳು ಮದ್ಯದ ಬಾಟಲಿ ಮತ್ತು ಕಲ್ಲು ಎಸೆದು ಕಾರಿನ ಗಾಜು ಪುಡಿಗೈದ ಘಟನೆ ಕುಂದಾಪುರ ತಾಲೂಕಿನ ಕುಂಬಾಸಿಯ ಕೆಎಚ್ಪಿ ಕಾಲೋನಿಯಲ್ಲಿ ನಡೆದಿದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲೋನಿಯ ನಿವಾಸಿ ಕುಂಬಾಸಿಯಲ್ಲಿ ಹೇರ್ ಕಟಿಂಗ್ ಸೆಲೂನ್ ಹೊಂದಿರುವ ಸುಜಯ್ ಸುವರ್ಣ ಎನ್ನುವವರ ಕಾರಿಗೆ ಹಾನಿ ಮಾಡಲಾಗಿದೆ. ರಾತ್ರಿ ಸುಜಯ್ ಪತ್ನಿ ಹಾಗೂ ಮಗಳೊಂದಿಗೆ ಮನೆಯೊಳಗಿದ್ದಾಗ ಈ ದುಷ್ಕೃತ್ಯ ನಡೆದಿದೆ. ಮನೆಯ ಹೊರಕ್ಕೆ ಶಬ್ದವಾದಾಗ ಹೊರಗೆ ಬಂದ ಸುಜಯ್ ಸುವರ್ಣ ಅವರ ಕಾರಿನ ಗಾಜು ಪುಡಿಗೈದಿರುವುದು ಬೆಳಕಿಗೆ ಬಂದಿದೆ. ಮೇಲ್ನೋಟಕ್ಕೆ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಾರಿನ ಗಾಜು ಪುಡಿಗೈದಿರುವುದು ತಿಳಿದು ಬಂದಿದೆ. ಕುಂದಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ತನಿಖೆ ನಡೆಸಿದ್ದಾರೆ. ಘಟನೆಯನ್ನ ತಾಲೂಕು ಪರಿಹಾರ ಸಂಘವು ಖಂಡಿಸಿದ್ದು ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದೆ. ಸುಮಾರು ಒಂದು 10:15 ಸುರಿಗೆ ದೊಡ್ಡ ಸೌಂಡ್ ಕೇಳ್ತು. ಹೊರಗಡೆ ಏನೋ ಬಾಟ್ಲಿ ಸೌಂಡು, ಗ್ಲಾಸ್ ಹೊಡೆದ ಸೌಂಡು. ಹೊರಗಡೆ ಯಾರೂ ಇರಲಿಲ್ಲ. ನಾನು ಆಮೇಲೆ ಬಂದು ನೋಡ್ತೇನೆ, ಒಂದು ಗ್ಲಾಸ್ ಬಾಟ್ಲಿ ಬಿದ್ದಿದೆ. ನಾನು ಏನು ಅಂದ್ಕೊಂಡೆ ಅಂದರೆ ಯಾರೋ ಕುಡ್ಕೊಂಡು ಬಂದು ಬಾಟ್ಲಿ ಆಚೆ ಬಿಸಾಕೋ ಬದಲಿಗೆ ನಮ್ಮ ಕಂಪೌಂಡಿಗೆ ಬಿಸಾಕಿ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಅದು ನನ್ನ ಮಗಳಲ್ಲಿ ಬಂದು ಹೇಳಿ ಪಾಪ ಕಾರಿನ ಗ್ಲಾಸ್ ಹೊಡೆದೋಗಿದೆ ಅಂತ. ನನಗೆ ವಿಚಿತ್ರ ಆಯಿತು. ಇದು ಕಾರಿನ ಗ್ಲಾಸ್ ಅಂದರೆ ಯಾರೋ ಬೇಕಂತ ಹೊಡೆದ್ರು ಅಂತೇಳಿ. ಆಮೇಲೆ ಆಚೆ ಹೋಗಿ ನೋಡ್ತಾನೆ ಇಷ್ಟು ದೊಡ್ಡ ಕಲ್ಲು ಬಿದ್ದಿದೆ. ಆವಾಗ ಕನ್ಫರ್ಮ್ ಆಯಿತು ಹೀಗೆ ಆಗಿದೆ ಅಂತ. ನಿಜವಾಗಿ ನನಗೆ ಯಾರು ಶತ್ರುಗಳಿಲ್ಲ, ನನಗೆ ತಿಳಿದ ಮಟ್ಟಿಗೆ ಯಾರಿಲ್ಲ. ಇನ್ನು ಹಿಂದಿಂದ ಯಾರಾದರೂ ಇರ್ಬೋದು. ಅದು ನಮ್ಮ ಪರಿಹಾರ ಸಮಾಜದ ಒಂದು ಸಂಘಟನೆ ಇದಕ್ಕೆ ತೀವ್ರ ಖಂಡನೆ ಕೊಡ್ತದೆ. ಆರೋಪಿಗಳನ್ನು ತೀವ್ರವಾಗಿ ಬಂಧಿಸಬೇಕು, ತನಿಖೆ ಮಾಡಬೇಕು, ನ್ಯಾಯ ಕೊಡಿಸಬೇಕು. ತನಿಖೆ ತೀವ್ರಗತಿ ಆಗದೇ ಇದ್ದರೆ ನಮ್ಮ ಸಂಘಟನೆಯಿಂದ ಮುಂದಿನ ತೀವ್ರ ಹೋರಾಟವನ್ನು ನಾವು ಕೈಗೊಳ್ತೇವೆ. ಅದನ್ನು ನಾವು ಪರಿಹಾರ ಸಮಾಜ ಹಾಗೂ ಸವಿತಾ ಸಮಾಜದ್ದು ಕೂಡ ಅವರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಅವರ ಆ ಬಗ್ಗೆ ನಾವು ಸವಿತಾ ಸಮಾಜ ಮತ್ತು ಪರಿಹಾರ ಸಮಾಜ ಒಟ್ಟಾಗಿ ಪೊಲೀಸರು ತೀವ್ರ ರೀತಿಯ ಕ್ರಮ ತಗೊಂಡು ಅಪರಾಧಿಗಳೆಲ್ಲ ಹಿಡಿದೇ ಇದ್ದಲ್ಲಿ ತೀವ್ರ ರೀತಿಯ ಒಂದು ಹೋರಾಟ ಕುಂದಾಪುರದಲ್ಲಿ ಮಾಡ್ತೇವೆ.